ಭಾರತೀಯ ಊಟ ಉಪಹಾರದಲ್ಲಿ ಬೆಣ್ಣೆ ಅಂದರೆ ಬಟರ್ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಇದನ್ನ ಆದಿ ಕಾಲದಿಂದಲೂ ನಮ್ಮ ಪೂರ್ವಜರು ತಮ್ಮ ಖಾದ್ಯದಲ್ಲಿ ಬಳಸಿಕೊಂಡು ಬಂದಿದ್ದಾರೆ. ಉತ್ತರ ಭಾರತ ಆಗಲಿ ದಕ್ಷಿಣ ಭಾರತ ಆಗಲಿ ಎಲ್ಲೆಲ್ಲಿಯೂ ಕೂಡ ಊಟ ತಿಂಡಿಗಳಲ್ಲಿ ಬಟರ್ ನ ಬಳಸಿಯೇ ಬಳಸುತ್ತೇವೆ. ಅದು ಮಸಾಲೆ ದೋಸೆಯೇ ಆಗಲಿ, ಬ್ರೆಡ್ಡೇ ಆಗಲಿ, ಪಿಜ್ಜಾನೇ ಆಗಲಿ, ಪಾಸ್ತಾನೇ ಆಗಲಿ, ಎಲ್ಲದರಲ್ಲೂ ಬಟರ್ ಅಂದ್ರೆ ಬೆಣ್ಣೆ ಬೇಕೇ ಬೇಕು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಬೆಣ್ಣೆ ಎಲ್ಲರ ಫೇವರೇಟ್. ಆದ್ರೆ ಇಂದು ಮಾರುಕಟ್ಟೆಯಲ್ಲಿ ಸಿಗುವಂತಹ ಈ ಅಮೂಲ್ ಅಥವಾ ನಂದಿನಿ ಬಟರ್ ಫ್ಯಾಕ್ಟರಿಗಳಲ್ಲಿ ಯಾವ ರೀತಿ ತಯಾರಾಗುತ್ತದೆ ಅನ್ನೋದು ನಿಮಗೇನಾದ್ರೂ ಗೊತ್ತಾ? ಇದರಲ್ಲಿ ಏನು ಹಾಕಿ ಇದನ್ನ ತಯಾರಿಸಲಾಗುತ್ತದೆ? ಯಾಕೆ ಅಷ್ಟೊಂದು ಇದು ಟೇಸ್ಟಿಯಾಗಿರುತ್ತದೆ? ಈ ಎಲ್ಲ ಸೀಕ್ರೆಟ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ದೇಶದಲ್ಲಿ ಡೈರಿ ಪ್ರಾಡಕ್ಟ್ಗಳನ್ನ ಹಲವಾರು ರಾಜ್ಯಗಳಲ್ಲಿ ಹಲವಾರು ಕಂಪನಿಗಳು ತಯಾರು ಮಾಡುತ್ತವೆ. ಅದು ಕರ್ನಾಟಕದ ನಂದಿನಿಯೇ ಆಗಿರಲಿ ಅಥವಾ ಅಮೂಲೇ ಆಗಿರಲಿ. ಇಲ್ಲಿ ಹಾಲಿನಿಂದ ಹಿಡಿದು ಬೆಣ್ಣೆ, ತುಪ್ಪ, ಮಜ್ಜಿಗೆ, ಐಸ್ ಕ್ರೀಮ್ ಹಾಗೂ ಹಾಲಿನಿಂದ ತಯಾರಾಗುವ ಹಲವಾರು ಸಿಹಿ ತಿಂಡಿಗಳನ್ನ ಕೂಡ ಈ ಫ್ಯಾಕ್ಟರಿಗಳಲ್ಲಿ ತಯಾರಿಸಲಾಗುತ್ತದೆ. ಆದ್ರೆ ಬೆಣ್ಣೆ ಅಂದರೆ ಬಟರ್ ಹೆಚ್ಚಾಗಿ ಪ್ರಸಿದ್ಧಿಯಾಗಿರುವುದು ಅಮೂಲ್ ಕಂಪನಿಯದ್ದು. ಈ ಬಟರ್ ಅನ್ನ ನೀವು ಪ್ರತಿಯೊಬ್ಬ ಭಾರತದ ಮನೆಯಲ್ಲಿಯೂ ಕೂಡ ಕಾಣಬಹುದು. ಹಾಗಾದ್ರೆ ಈ ಅತ್ಯುತ್ತಮವಾದ ಹಾಗೂ ಪೌಷ್ಟಿಕವಾದಂತಹ ಬಟರ್ ಹೇಗೆ ತಯಾರಾಗುತ್ತದೆ ಅನ್ನೋದು ದೊಡ್ಡ ಪ್ರಶ್ನೆ. ಮೊದಲನೆಯದಾಗಿ ಅಮೂಲ್ ಬಟರ್ ಅಥವಾ ನಂದಿನಿ ಬಟರ್ ತಯಾರಿಸಲು ದೇಶದ ಅಥವಾ ರಾಜ್ಯದ ನಾನಾ ಹಳ್ಳಿಗಳಿಂದ ಹಾಲನ್ನ ಶೇಖರಣೆ ಮಾಡಿ ಅವುಗಳನ್ನ ದೊಡ್ಡ ದೊಡ್ಡ ಟ್ಯಾಂಕರ್ಗಳ ಮೂಲಕ ಫ್ಯಾಕ್ಟರಿಗೆ ಕಳಿಸಲಾಗುತ್ತದೆ. ಹೀಗೆ ಫ್ಯಾಕ್ಟರಿಗೆ ತಲುಪಿದ ತಕ್ಷಣ ಮೊದಲನೆಯ ಪ್ರೊಸೆಸ್ ಈ ಹಾಲನ್ನ ಪರೀಕ್ಷೆ ಮಾಡುವುದು. ಹೀಗೆ ಪರೀಕ್ಷೆ ಮಾಡಿದಂತಹ ಒಳ್ಳೆಯ ಹಾಲನ್ನು ಮಾತ್ರ ಪಂಪುಗಳ ಮೂಲಕ ಇವುಗಳನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಹಾಕಲಾಗುತ್ತದೆ. ಹೀಗೆ ಈ ಟ್ಯಾಂಕರ್ಗಳಲ್ಲಿ ಹಾಲನ್ನ ಹಾಕಿದ ಮೇಲೆ ಇಲ್ಲಿ ಬ್ಯಾಕ್ಟೀರಿಯಾಗಳನ್ನ ಹಾಲಿನಿಂದ ಬೇರ್ಪಡಿಸಲಾಗುತ್ತದೆ. ತದನಂತರ ಈ ಹಾಲನ್ನ ಸಪರೇಷನ್ ಹಾಗೂ ಪಾಶ್ಚರೈಸೇಷನ್ ಮಾಡಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಹಾಲನ್ನು ಹಾಲಿನ ಕೆನೆಯಿಂದ ಬೇರ್ಪಡಿಸುವುದು. ತದನಂತರ ಈ ಕೆನೆಯನ್ನ 8 ಗಂಟೆಗಳ ಕಾಲ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ 14 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮುಚ್ಚಿಡಲಾಗುತ್ತದೆ. ಈ ಪ್ರಾಸೆಸ್ ಮಾಡಿದ ನಂತರ ಮುಂದಿನ ಪ್ರಾಸೆಸ್ಗೆ ಇದನ್ನ ಪೈಪ್ಗಳ ಮೂಲಕ ಈ ಕೆನೆಯನ್ನ ಕಳಿಸಲಾಗುತ್ತದೆ. ಮುಂದೆ ಇದನ್ನ ಇನ್ನೊಂದು ಕಂಟೈನರ್ಗೆ ಕಳಿಸುವಾಗ ಇದನ್ನ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಲಾಗುತ್ತದೆ. ಅಂದರೆ ದೊಡ್ಡ ದೊಡ್ಡ ಮಿಕ್ಸಿಗಳಲ್ಲಿ ಈ ಕೆನೆಯನ್ನ ತಿರುಗಿಸಲಾಗುತ್ತದೆ. ಆಗ ಇದು ಮಜ್ಜಿಗೆ ಮತ್ತು ಬೆಣ್ಣೆಯನ್ನ ಬೇರ್ಪಡಿಸುತ್ತದೆ. ಹೀಗೆ ಪಡೆದಂತಹ ಬೆಣ್ಣೆಯನ್ನ ಇನ್ನೊಂದು ಡ್ರೈ ಮಿಕ್ಸಿಯಲ್ಲಿ ಹಾಕಿ ಬೆಣ್ಣೆಯನ್ನ ಚೆನ್ನಾಗಿ ಕಲಿಸಲಾಗುತ್ತದೆ. ಹೀಗೆ ಸರಿಯಾಗಿ ಮಿಕ್ಸ್ ಆದಂತಹ ಬೆಣ್ಣೆಯನ್ನ ಇನ್ನೊಂದು ದೊಡ್ಡ ಬ್ಲೆಂಡರ್ ನಲ್ಲಿ ಹಾಕಲಾಗುತ್ತದೆ. ಇದೇ ಸಮಯದಲ್ಲಿ ಅನುಪಾತ ಅನುಸಾರ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ರಾಕ್ ಸಾಲ್ಟ್ ಅನ್ನ ಅಂದ್ರೆ ಉಪ್ಪನ್ನ ಇದರಲ್ಲಿ ಮಿಕ್ಸ್ ಮಾಡಲಾಗುತ್ತದೆ. ಇದೇ ಕಾರಣ ನೀವು ನಂದಿನಿ ಅಥವಾ ಅಮೂಲ್ ಬಟರ್ಗಳಲ್ಲಿ ಇದನ್ನು ನೀವು ಸೇವಿಸಿದಾಗ ನಿಮಗೆ ಸ್ವಲ್ಪ ಉಪ್ಪಿನ ರುಚಿ ಇರುತ್ತದೆ. ಈ ರೀತಿ ಉಪ್ಪನ್ನು ಬೆರೆಸುವುದರಿಂದ ಈ ಬೆಣ್ಣೆ ಹಲವಾರು ದಿನಗಳ ಕಾಲ ಫ್ರೆಶ್ ಆಗಿ ಇರುತ್ತದೆ ಕೂಡ. ಹೀಗೆ ಉಪ್ಪನ್ನು ಹಾಕಿದ ನಂತರ ಮತ್ತೆ ಬೆಣ್ಣೆಯನ್ನ ಇನ್ನೊಂದು ಸಾರಿ ಬ್ಲೆಂಡ್ ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಬೆಣ್ಣೆ ಸ್ವಲ್ಪ ಮಟ್ಟಿಗೆ ಮೃದು ಹಾಗೂ ಸಾಫ್ಟ್ ಆಗುತ್ತದೆ. ಹೀಗೇನೋ ಬಟರ್ ತಯಾರಾಯಿತು. ಆದರೆ ಇದನ್ನೇ ಮಾರುಕಟ್ಟೆಗೆ ಬಿಡಲಾಗುವುದಿಲ್ಲ. ಇದಕ್ಕಿಂತ ಮೊದಲು ಹೀಗೆ ತಯಾರಾದಂತಹ ಬಟರ್ ಅನ್ನ ಕ್ವಾಲಿಟಿ ಚೆಕ್ ಮಾಡಲಾಗುತ್ತದೆ. ಇವುಗಳ ಸ್ಯಾಂಪಲ್ ಅನ್ನು ಪಡೆದಂತಹ ಕೆಲವು ಎಕ್ಸ್ಪರ್ಟ್ಸ್ ಈ ಬಟರ್ ಅನ್ನ ರುಚಿ ನೋಡಿ ಆಮೇಲೆ ಇದು ಚೆನ್ನಾಗಿದೆಯೋ ಅಂತ ದೃಢೀಕರಿಸುತ್ತಾರೆ. ಒಂದು ವೇಳೆ ಆ ಬಟರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಲಾಗುತ್ತದೆ. ಚೆನ್ನಾಗಿರುವ ಬಟರ್ ನ ಮಾತ್ರ ಮಾರುಕಟ್ಟೆಗೆ ಬಿಡಲಾಗುತ್ತದೆ. ಹೀಗೆ ಅತ್ಯುತ್ತಮವಾದ ಕ್ವಾಲಿಟಿ ಬಟರ್ ನ ಮುಂದೆ ಚಿಕ್ಕ ಚಿಕ್ಕ ಪ್ಯಾಕ್ಗಳಲ್ಲಿ ಪ್ಯಾಕ್ ಮಾಡಲಾಗುತ್ತದೆ. ಹೀಗೆ ಮಾಡುವಾಗ ಚಿಕ್ಕ ಚಿಕ್ಕ ಸೈಜ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸೈಜ್ಗಳಲ್ಲಿ ಬಟರ್ ಪೇಪರ್ ನಲ್ಲಿ ಈ ಬೆಣ್ಣೆಯನ್ನ ಹಾಕಿ ಅವುಗಳನ್ನ ಪ್ಯಾಕ್ ಮಾಡಲಾಗುತ್ತದೆ. ಆಮೇಲೆ ಇವುಗಳನ್ನ ಮತ್ತೊಮ್ಮೆ ತಪಾಸಣೆ ಮಾಡಿ ಇವುಗಳನ್ನ ದೊಡ್ಡ ಪ್ಯಾಕ್ಗಳಲ್ಲಿ ಹಾಕಲಾಗುತ್ತದೆ. ತದನಂತರ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಇವುಗಳನ್ನ ರೆಫ್ರಿಜರೇಟರ್ ಇರುವಂತಹ ಟ್ರಕ್ಗಳಲ್ಲಿ ಮಾರುಕಟ್ಟೆಗೆ ಸಾಗಿಸಲಾಗುತ್ತದೆ. ಹೀಗೆ ಸಾಗಿಸಿದ ಬಾಕ್ಸ್ಗಳು ಬೇರೆ ಬೇರೆ ಅಂಗಡಿಗಳಲ್ಲಿ, ಮಾಲುಗಳಲ್ಲಿ ನಿಮಗೆ ಲಭ್ಯವಾಗುತ್ತದೆ. ಈ ರೀತಿ ರುಚಿಕರವಾಗಿರುವಂತಹ ಬಟರ್ ನಿಮ್ಮ ಬಾಯಿಗೆ ಹೆಚ್ಚು ಆನಂದವನ್ನ ಕೊಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಯಾವ ರೀತಿ ಬಟರ್ ಅಂದರೆ ಬೆಣ್ಣೆ ಫ್ಯಾಕ್ಟರಿಗಳಲ್ಲಿ ತಯಾರಾಗುತ್ತದೆ. ಒಂದು ವೇಳೆ ನೀವು ಈ ಬಟರ್ ಅನ್ನ ಬಳಸಿದ್ದರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.